ಮತ್ತೊಮ್ಮೆ ಜನುಮದ ಜೋಡಿ ಜೊತೆಯಾಗಿ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಾವು ರಮೇಶ್ ಕಿಣಿ ಮತ್ತು ಅನುಸೂಯ ಕಿಣಿ ಅವರೊಟ್ಟಿಗೆ ಮಾತನಾಡ್ತಾ ಇದ್ದೇವೆ. ಅವರ ಮಾತನ್ನು ಇನ್ನೊಂದು ಕೇಳುವ ಮುಂಚೆ ನನ್ನ ಒಂದು ಸಣ್ಣ ಲವ್ ಸ್ಟೋರಿಯನ್ನು ನಿಮಗೆ ಹೇಳ್ತೇನೆ. ನಾನು ಇಂಟರ್ನ್ಶಿಪ್ಪಲ್ಲಿ ಮುಂಬೈಗೆ ಹೋಗಿದ್ದೆ. ಅಲ್ಲಿ ಅದೇ ಸಮಯದಲ್ಲಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರ ಮಗಳಿಗೆ ಮದುವೆಯಾಗಿ ನಮ್ಮ ಮನೆ ಹತ್ರನೇ ಬಂದರು. ಅವರನ್ನು ನೋಡಲು ಹೋಗುವ ನೇಪದಿಂದ ನನ್ನ ಭಾವಿ ಪತ್ನಿಯನ್ನು ನೋಡ್ತಾ ಇದ್ದೆ. ಮತ್ತು ಒಂದು 8 ತಿಂಗಳ ನಂತರ ಧೈರ್ಯ ಮಾಡಿ ಅವರ ಕೈಯನ್ನು ಕೇಳಿದೆ. ಆಗ ನಮ್ಮ 2 ಕುಟುಂಬದವರು ಎಸ್ ಅಂತ ಹೇಳಿದರು. ಒಂದು ಸಣ್ಣ ಪುಟ್ಟ ಚಿಕ್ಕ ವಿಷಯ ಇತ್ತು, ಯಾಕಂದರೆ ನಾನು ಹಿರಿಯವರ ಹತ್ರ ಕೇಳಬೇಕಂತ. ಆದರೆ ಅವರ ಹುಡುಗಿಯನ್ನು ನೋಡಿ, ಹುಡುಗಿಯ ಕುಟುಂಬದವರನ್ನು ನೋಡಿ ಎಲ್ಲ ಚೆಂದಾಗಿ ನೆರವೇರಿತು. ನಮ್ಮ ಪ್ರಶ್ನೆಗಳ ಸರಮಾಳಿಕೆ ರಮೇಶ್ ಕಿಣಿ ಮತ್ತು ಅನುಸೂಯ ಕಿಣಿಯೊಟ್ಟಿಗೆ ಜಾರಿ ಇಡುವ. ನಿಮ್ಮ ಮದುವೆಯಲ್ಲಿ 37 ವರ್ಷದ ಮದುವೆಯ ಸಂವತ್ಸರದಲ್ಲಿ ನಿಮ್ಮ ಬೆಸ್ಟ್ ಮೂಮೆಂಟ್ ಯಾವುದು? ನೀವು ಹೇಳಿ. ಬೆಸ್ಟ್ ಎಂತ ಹೇಳೋದು, ನಿಮಗೆ ನೆನಪು ಮಾಡೋ ಮುಂಚೆ ರಮೇಶ್ ಮಾಮ ಹೇಳಿ ನಿಮ್ಮ ಬೆಸ್ಟ್ ಮೂಮೆಂಟ್. ಆ್ಯಕ್ಚುಲಿ ಮೊದಲು ಒಂದು ಗಂಡು ಮಗು ಆಗಬೇಕಂತೇಳಿ ನನ್ನಕ್ಕಿಂತ ನಮ್ಮ ಫ್ಯಾಮಿಲಿಯವರಿಗೆ ಜಾಸ್ತಿ, ನನ್ನ ತಾಯಿಗೆಲ್ಲ ಜಾಸ್ತಿ ಮನಸ್ಸಿನಲ್ಲಿತ್ತು. ನನಗೆ ಇಲ್ಲ ಅಂತೇಳಿ ಅಲ್ಲ. ಆಗ ಏನಂತೇಳಿದರೆ ನಮ್ಮ ಇದರಲ್ಲಿ ಪುತ್ರಾಯಣ ಅಂತೇಳಿ ಮಾಡ್ತಾರೆ. ಅಂತೇಳಿದರೆ ಗಡ್ಡ ಮತ್ತು ಕೂದಲು ಬಿಡುವುದಿತ್ತು. ಆ ಟೈಮ್ನಲ್ಲಿ ನಾನು ಗಡ್ಡ ಬಿಟ್ಟುಕೊಂಡೆ. ಅಂದರೆ ಥಿಂಕಿಂಗ್ ದ್ಯಾಟ್ ನನಗೆ ಒಂದು ಗಂಡು ಮಗು ಆಗ್ಬೋದು ಅಂತ ಹೇಳುವ ದೃಷ್ಟಿಯಿಂದ. ಸೊ ಅದನ್ನು ಮಾಡಿ ನಾನು ಅವರ ಹೆರಿಗೆ ಆಗಿ ಮೊದಲು ಆ ಮಗುವಿನ ಮುಖವನ್ನು ನಾನು ನೋಡಬೇಕು. ದಟ್ ವಾಸ್ ದ ಬೆಸ್ಟ್ ಮೂಮೆಂಟ್. ಅದು ಮಂಗಳೂರಿನ ಒಂದು ನರ್ಸಿಂಗ್ ಹೋಮ್ನಲ್ಲಿ ಆಗಿತ್ತು. ಅಲ್ಲಿ ನಾನು ಆ ಟೈಮ್ನಲ್ಲಿ ರಾತ್ರಿ 1-1:30 ಗಂಟೆಗೆ, ಅಂದರೆ ಬೆಳಗಿನ ಜಾವ 1:30 ಗಂಟೆಗೆ ನಾನು ಅಲ್ಲಿ ಹೋಗಿ ಆ ಮಗುವಿನ ಮುಖ ಮೊದಲು ನೋಡಬೇಕಂತೇಳಿ ಇರ್ತದೆ. ಅದನ್ನು ನೋಡುವಾಗ ದಟ್ ವಾಸ್ ಮೈ ಬೆಸ್ಟ್ ಟೈಮ್. ನಿಮ್ಮ ಬೆಸ್ಟ್ ಮೂಮೆಂಟ್ ನೆನಪು ಬಂತಾ? ಹೌದು, ನನಗೆ 2ನೇ ಸರ್ತಿ ಗರ್ಭಿಣಿ ಇರುವಾಗ ನಾನು ಕ್ರಿಸ್ಮಸ್ ಟೈಮ್ ಆಗ ಡಿಸೆಂಬರ್, ನನಗೆ ನರ್ಸ್ ಎಲ್ಲ ಬಂದು ಬೆಸ್ಟ್ ಆಲ್ ದಿ ಬೆಸ್ಟ್, ಗಂಡು ಮಗು ಹೇಳಬೇಡಿ, ನನಗೆ ಹೆಣ್ಣು ಮಗು ಆಗಬೇಕು ಅಂತ ಹೇಳಿದರು. ಎಲ್ಲರೂ ನಗಾಡಿದರು. ಆಗಲಿ ಅಮ್ಮ, ನಿಮಗೆ ನೀವು ಹೇಳಿದಾಗೆ ಆಗಲಿ, ಹೆಣ್ಣು ಮಗು ಆಗಲಿ ಅಂತ. ನನಗೆ ಅದು ಬೆಸ್ಟ್ ಮೂಮೆಂಟ್, ಹೆಣ್ಣು ಮಗು ಆಯಿತು. ಬೇರೆ ಏನಾದರೂ ಬೆಸ್ಟ್ ಮೂಮೆಂಟ್ ಇತ್ತಾ ಬಿಸ್ನೆಸ್ಸಲ್ಲಿ, ಪರ್ಸನಲ್ ಲೈಫಲ್ಲಿ ಏನಾದರೂ ವೆರಿ ಇಂಪಾರ್ಟೆಂಟ್ ಈವೆಂಟ್ ಇನ್ ಯುವರ್ ಮ್ಯಾರಿಡ್ ಲೈಫ್? ಫಸ್ಟ್ ಕಾರ್ ಯಾವ್ದು ತಗೊಂಡದ್ದು ನೀವು? ನಾವು ಆ್ಯಕ್ಚುಲಿ ಎಂತಂತೇಳಿದ್ರೆ ನಮ್ಮ ಇಡೀ ಒಂದು ಕುಟುಂಬಕ್ಕೆ ಅವಳು ಒಂದು ಗೃಹಲಕ್ಷ್ಮಿಯಾಗಿ ಬಂದಿದ್ದಾಳೆ ಅಂತ ಹೇಳಲಿಕ್ಕೆ ನನಗೆ ಯಾವುದು ಸಂಕೋಚ ಆಗುದಿಲ್ಲ. ಯಾಕಂತೇಳಿದರೆ ಒಂದು ಕಾರಣ ಏನಂತೇಳಿದರೆ, ನನ್ನ ಮದುವೆ ಆದದ್ದು ಶುಕ್ರವಾರ ದಿವಸ. ನಮ್ಮ ಇದರಲ್ಲಿ ನನ್ನ ಮಾವನದ್ದು ಸಹ ಹೇಳ್ತಾ ಇದ್ರು, ಒಂದು ಗೊಣಗುದಲ್ಲ, ಆದರೆ ಒಂದು ಹೇಳ್ತಾ ಇದ್ರು ಒಂದು ಮಾತಿಗೆ, ನಾನು ಶುಕ್ರವಾರ ಮಗಳನ್ನು ದಾರೆ ಎರೆದು ಕೊಟ್ಟು ಸ್ವಲ್ಪ ತೊಂದರೆಗೆ ಬಂದಿದ್ದೇನೆ ಅಂತೇಳಿದರೆ ಅಲ್ಲಿ ಸ್ವಲ್ಪ ಇದು ಸಂಪತ್ತು ಕಮ್ಮಿ ಆಗ್ತದೆ, ಇಲ್ಲಿ ಜಾಸ್ತಿ ಆಗ್ತದೆ, ಬಂದ ಮನೆಗೆ ಜಾಸ್ತಿ ಆಗ್ತದೆ. ಬಟ್ ಅದು ಖಂಡಿತ ಅದು ಹಾಗೆ ಆಗಿದೆ. ಅವಳು ಒಳಗೆ ಬಂದ ನಂತರ ನಮ್ಮ ಕುಟುಂಬದಲ್ಲಿ ಅಭಿವೃದ್ಧಿಯೇ ಆಗ್ತಾ ಹೋಗಿದೆ. ಅಭಿವೃದ್ಧಿ ಅಂತೇಳಿದರೆ ಅದು ಸ್ವಲ್ಪ ಅಲ್ಲ. ನಾವು ಒಂದು ಸ್ಕೂಟರ್ ಕೂಡ ಇಲ್ಲದಂಥ ಒಂದು ಸಮಸ್ಯೆ ಇದರಲ್ಲಿದ್ದ ಪರಿಸ್ಥಿತಿಯಲ್ಲಿದ್ದವರು 1-2 ವರ್ಷದಲ್ಲಿ ನಾವು ಓಮ್ನಿ ಕಾರ್ ಆಯಿತು. ಹಾಗೆ ಮತ್ತೆ ನಮ್ಮ ಓಮ್ನಿ ಕಾರ್ ತಗೊಂಡಿದ್ದೀವಿ. ಹೌದು, ನಿಮಗೆ ಸಹ ಭಾರಿ ಖುಷಿ ಆಯ್ತಾ? ಹೌದು, ತುಂಬಾ ಖುಷಿ ಆಯಿತು. ಮತ್ತೆ ಒಬ್ಬರೇ ಮಗ ಮಾತ್ರ ಇದ್ದಾಗ ಫಸ್ಟ್ ಕಾರ್ ತಗೊಳ್ಳುವಾಗ. ಹೌದು ಅಲ್ವಾ? ಮತ್ತೆ 2 ವರ್ಷ ನಂತರ ಮಗಳಾದ್ಲು. ಮತ್ತೆ ಈ ಸ್ವೀಟ್ 37 ವರ್ಷದ ಮದುವೆಯ ಸೀಕ್ರೆಟ್ ಎಂತ? ಸೀಕ್ರೆಟ್ ಅಂದರೆ ನಮಗೆ ಅಷ್ಟು ಟೆನ್ಷನ್ ಇರಲಿಲ್ಲ. ಅತ್ತೆ ಇದ್ದರು, ಅತ್ತೆಯಿಂದ ನಮಗೆ ಅತ್ತೆ ಮಾವನವರೆಲ್ಲ ಹೇಳ್ತಿದ್ರು, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ, ನೀವು ನಮ್ದಾದ ಮೇಲೆ ನೀವೆಲ್ಲ ಪ್ರೋಗ್ರಾಮ್ ಎಲ್ಲ ನೀವು ಮಾಡಬೇಕು ಅಂತೇಳಿ. ಅದರಿಂದ ಆ ದಿವಸದ ಹೇಳಿದ್ದು ಹೌದು, ನಮಗೆ ಹೇಳಿದ್ದು ಮಾಡಿದ್ದು ಈವರೆಗೆ ನಾವು ಮಾಡ್ತಾ ಇದ್ದೀರಿ. ಅವರು ಕಲಿಸಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ನಾವು ಈಗ ಹಬ್ಬ ಎಲ್ಲ ಹೋಗುವ ಹಾಗೆ ಹೋದ್ರು. ಅದರ ನಂತರ ಎಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ಬಂತು ಅಲ್ವಾ? ಮತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಅದೊಂದು ದೊಡ್ಡ ಸಂಗತಿ ಆಯ್ತಾ? ಅಂದ್ರೆ ಜವಾಬ್ದಾರಿ ತಕೊಳ್ಳೋದು? ಇಲ್ಲ ಏನಾಗ್ಲಿಲ್ಲ. ಜಾಯಿಂಟ್ ಫ್ಯಾಮಿಲಿದು? ಇಲ್ಲ ನಾವು ಅಣ್ಣ ತಮ್ಮಂದ್ರು ಹೆಂಡತಿ ಎಲ್ಲ ಇದ್ದಾರೆ, 7 ಮಂದಿ ಅಣ್ಣ ತಮ್ಮಂದ್ರು. ಎಲ್ಲರೂ ಒಟ್ಟಿಗೆ ಮಾಡಿ ನಾವು ಫಂಕ್ಷನ್ ಎಲ್ಲ ಗಮ್ಮತ್ ಮಾಡ್ತೇವೆ ಮನೆಯಲ್ಲಿ.
ಆದ್ರಿಂದ ಯಾವ್ದಾದ್ರು ಒಂದು ಅಷ್ಟಮಿ ಇರ್ಲಿ, ಹೌದು, ಯಾವ್ದು ಗಣಪತಿ ಇರ್ಲಿ, ಹೌದು, ಅಥವಾ ಏನಾದ್ರೂ ಹೊಸ ಇದರಲ್ಲಿ ಏನ್ ಫಂಕ್ಷನ್ ಇದ್ರು ನಮ್ದು ನೀವು ಹೌದು ನಾವು ತಕೊಂಡ್ರೆ ನಮ್ಮ ಮೈದುನನ ಹೆಂಡತಿ ಅವರೆಲ್ಲರೂ ಬಂದು ಒಟ್ಟಿಗೆ ಮಾಡಿ ನಾವು ಗಮ್ಮತ್ ಮಾಡ್ತಿದ್ವಿ. ಅಂದ್ರೆ ನಾವು ಇದರಲ್ಲಿ ಒಂದು ವಿಷಯ ಹೇಳ್ತೇನೆ, ಇವರು 6 ಜನ ಅಣ್ಣ ತಮ್ಮಂದಿರು ಅಥವಾ ಈಗ 5 ಜನ ಒಂದೇ ಬಿಲ್ಡಿಂಗ್ ಅಲ್ಲಿ ಇದ್ದಾರೆ, ಫ್ಲಾಟ್ಸ್ ಅಲ್ಲಿ ಹತ್ರನೇ. ಅವರಿಗೆ ಅನ್ಯೋನ್ಯತೆ ಅಂದ್ರೆ ಅಷ್ಟಿಷ್ಟಿಷ್ಟು ಅಂತ ಇಲ್ಲ. ಅದರಿಂದ ನಿಮ್ಗೆ ಇನ್ನೊಂದು ಕೇಳ್ತೇನೆ, ಅವರಿಗೆ ಕುಕ್ಕಿಂಗ್ ಬರ್ತದಾ? ಇಲ್ಲ ಇಲ್ಲ, ಏನೂ ಬರುದಿಲ್ಲ. ಚಾ ಮಾಡ್ಲಿಕ್ಕೆ ಗೊತ್ತುಂಟಾ? ಈಗ ಸ್ವಲ್ಪ ಗಂಜಿ ಮಾಡ್ಲಿಕ್ಕೆ ಗೊತ್ತುಂಟಾ? ಇಲ್ಲ, ಅದೆಲ್ಲ ಇಲ್ಲ, ಏನ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಎಲ್ಲ ನೀವೇ ಮಾಡ್ತೀರಿ. ಹೌದು. ನಿಮ್ಗೆ ಅವರು ಮಾಡಿದ ಖಾದ್ಯ ಯಾವುದು ಪ್ರೀತಿ? ಬಿಬ್ಬ್ಯಾಪ್ಕರಿ ಪೂರಿ ಹೇಳಿರಿ, ಅದರ ನಂತರ ಏನಂತ ಹೇಳಿ. ನನಗೆ ತಿಂಡಿಯಲ್ಲಿ ನನ್ನ ಬೆಸ್ಟ್ ಫೇವರೇಟ್ ಅಂತ ಹೇಳಿದ್ರೆ ನಮ್ಮ ಉದ್ದು ಮತ್ತು ಮೈದಾ ಹಾಕಿದ ದೋಸೆ, ಅದು ನನ್ನ ಫೇವರೇಟ್ ಅವರು ಮಾಡಿದ ಇದರ. ಮತ್ತು ಇದು ಪದಾರ್ಥದಲ್ಲಿ ನನಗೆ ಹೆಚ್ಚಾಗಿ ನನ್ನ ಇದಂದರೆ ನಾನು ಮಸಾಲೆ ಪದಾರ್ಥ ತಿನ್ನೋದು ಕಮ್ಮಿ. ನಾನು ಉಪ್ಕರಿ ಅಂತ ನಮ್ಮಲ್ಲಿ ಮಾಡ್ತಾರೆ, ಅದನ್ನೇ ತಿನ್ನೋದು. ಅದರಲ್ಲಿ ಮ್ಯಾಕ್ಸಿಮಮ್ ನನಗೆ ಇಷ್ಟ ಆಗೋದಂತ ನಮ್ಮ ಇದರಲ್ಲಿ ಅಳಸಂಡೆ ಇದರದ್ದು ಒಳ್ಳೆಯದು ಮಾಡ್ತಾಳೆ, ಅದೇ ನನಗೆ. ಮತ್ತು ಸಾರಿನಲ್ಲಿ ಕುಳ್ತಾ ಕಡಿ ಅಂತ ಒಂದು ಸಿಗ್ತದೆ, ಅದನ್ನು ಮಾಡ್ತಾರೆ, ಅದು ನನಗೆ ಒಳ್ಳೆ. ವೆಜಿಟೇರಿಯನ್ ಆಯ್ತು. ನಾನ್ ವೆಜ್ ಸಹ ಏನೋ ಮಾಡ್ತಾರೆ ಅಂತ ಕೇಳಿದ್ದೆ ನಾನು. ನಾನ್ ವೆಜ್ ನಲ್ಲಿ ಫಿಶ್, ಶಿ ಈಸ್ ಎ ವೆರಿ ಗುಡ್ ಕುಕ್. ಫಿಶ್ ಐಟಮ್ಸ್ ಎಷ್ಟು ಒಳ್ಳೇದು ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಒಂದೇ ಒಂದು ಹೋಟೆಲ್ನಲ್ಲಿ ಅಂತ ಒಂದು ಇದು ಡಿಶಸ್ ನಾನು ನೋಡಿದೇ ಇಲ್ಲ, ತಿನ್ನದೇ ಇಲ್ಲ ಅಂತ ಒಂದು ಒಳ್ಳೆ ಕುಕ್ ಅವಳು. ಈ ವೀಕ್ಷಕರಿಗೆ ಒಂದು ವಿಷಯ ಹೇಳ್ತೇನೆ, ಅವರ ಅಡುಗೆಯಲ್ಲಿ ಅವರು ಮೆಚ್ಚಿ ಸ್ಫೂರ್ತಿ ತಕೊಂಡು ಅನುಸೂಯಾಸ್ ಕಿಚನ್ ಅಂತ ಒಂದು ಫೇಸ್ಬುಕ್ ಪೇಜೇ ಮಾಡಿದ್ರು. ಅವರು ಮಾಡಿದ ಡೈಲಿ ಖಾದ್ಯಗಳ ಪಿಕ್ಚರ್ ತೆಗೆದು ಫೇಸ್ಬುಕ್ಕಲ್ಲಿ ಹಾಕಿ ನಮ್ಮೆಲ್ಲ ಬಾಯಲ್ಲಿ ಇದು ಬರುವ ಹಾಗೆ ಮಾಡ್ತಿದ್ರು. ಅಂದರೆ ಅಷ್ಟೊಂದು ಒಳ್ಳೆ ಖಾದ್ಯವನ್ನು ಇವರು ತಯಾರಿಸುತ್ತಾರೆ. ಮತ್ತು ನಿಮ್ಮ ಪ್ರೀತಿ ಜಾಸ್ತಿಯಾ ಸ್ನೇಹ ಜಾಸ್ತಿ? ನಮ್ದು ಪ್ರೀತಿ ಜಾಸ್ತಿ ಹೇಳ್ಬೋದು. ಸ್ನೇಹ ಪ್ರೀತಿ ಮತ್ತೆ ಸ್ನೇಹ ಒಂದೇನಾ? ಹೌದು, ಅದು ಹೇಳ್ಬೋದು ಒಂದೇ. ಅಂದರೆ ಪ್ರೀತಿ ಅಂದರೆ ಅನ್ಕಂಡೀಷನಲ್, ಅದರಲ್ಲಿ ಎಕ್ಸ್ಪೆಕ್ಟೇಷನ್ ಇಲ್ಲ. ಸ್ನೇಹ ಅಂದರೆ 50-50. ಹೇಗೆ ನಿಮ್ಮದು? ನನ್ನದು ಪ್ರೀತಿ ಅಂತ ಹೇಳಿದ್ರೆ ಅನ್ಕಂಡೀಷನಲ್. ನಾನು ಅದರಲ್ಲಿ ಯಾವುದೇ ಕಂಡೀಷನ್ಸ್ ಇಲ್ಲ. ಮತ್ತು ಅದು ನಾನು ನಿಭಾಯಿಸಿಕೊಂಡು ಇಷ್ಟು ವರ್ಷ ಸಹ ನಿಭಾಯಿಸಿಕೊಂಡು ಬಂದಿದ್ದೇನೆ. ಅವಳು ಸಹ ಯಾವುದೇ ರೀತಿಯಲ್ಲಿ ನಮಗೆ ಅಂಥ ಒಂದು ದೊಡ್ಡ ಒಂದು ಪ್ರಾಬ್ಲಮ್ ಬರಲಿಲ್ಲ ಯಾವುದೇ ರೀತಿ. ನಿಮ್ಮ ಜೀವನದಲ್ಲಿ ಸ್ಪೆಷಲ್ ದಿನಾಂಕಗಳು ಇರುತ್ತವೆ. ಮದುವೆ ಆದ ದಿನ, ಜನ್ಮದಿನ, ಇದು ಆದ ದಿನ, ಅದು ಮಗು ಆದ ದಿನ. ಅದರಲ್ಲಿ ಮರೆಯೋದು ಫಸ್ಟ್ ಯಾರು ನೆನಪಿಸಿಕೊಳ್ತಾರೆ? ನೆನಪು ಮಾಡೋದು ನಾನೇ. ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಉಂಟು. ಅಂದರೆ ನಾವೆಲ್ಲ ಹೋಟ್ಲಿಗೆ ಸ್ವಲ್ಪ ಕಮ್ಮಿ, ಅಂದರೆ ನಮಗೆ ತಿಂಡಿ ಎಲ್ಲ ಆಗೋದಿಲ್ಲ ಹೋಟ್ಲಿದು, ಮನೆಯಲ್ಲೇ ಮಾಡೋದು. ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ಒಂದು ನಮಗೆ ಹೊರಗೆ ಹೋಗಬೇಕು ಅಂತ ಹೇಳೋದು ಅಷ್ಟೇ. ಆದರೆ ನೀವು ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತೀರ? ಹೌದು, ದೇವಸ್ಥಾನ ಅದು ಉಂಟು, ಸೂರ್ಯಗೆ ಬೆಳಿಗ್ಗೆ ಹೋಗೋದು. ಇನ್ನೊಂದು ವಿಷಯ ನಾನು ಹೇಳಬೇಕು. ಈಗ ಬೇಜಾರಿನ ಸಂಗತಿ, ಇವರ ತಂದೆ ತಾಯಿರಿಲ್ಲ, ಮಕ್ಕಳು ಸಂತೋಷ ಸಂಗತಿ, ಒಳ್ಳೆಯಾಗಿ ಸೆಟ್ಲ್ ಆಗಿದೆ, ಮದುವೆ ಆಗಿದ್ದಾರೆ, ಮಗು ಸಹ ಆಗಿದೆ. ಈಗ ನೀವಿಬ್ಬರೇ ಇದ್ದೀರಿ. ನಿಮ್ಮ ಈ ಪ್ರೀತಿ ಈಗ ಹೇಗೆ? ಅಂದರೆ ಆಗದು ಪ್ರೀತಿಗೆ ಟೈಮ್ ಇರಲಿಲ್ಲ, ಈಗ ನೀವು ಓಪನ್ ಆಗಿ ಸ್ವಚ್ಛಂದವಾಗಿ ಇದ್ದೀರಿ. ಈಗಿನ ಜೀವನ ಪ್ರೀತಿಯಿಂದ ಸ್ನೇಹದಿಂದ ಹೇಗೆ ಕಳೀತದೆ ನೀವು ಹೇಳಿ? ಬೆಳಗ್ಗೆ ಸ್ವಲ್ಪ ಸಂಜೆ ನಂತರ ನಾವು ಏನಾದರೂ ವಾಕಿಂಗ್ ಮಾಡಿ ಹೌದು, ಹಾಲಿಡೇಸ್ ಹೋಗ್ತೇವೆ. ನಾವು ಲಯನ್ಸ್ ಕ್ಲಬ್ ಇದರಿಂದ ತುಂಬ ಸರ್ತಿ ಹೋಗಿದ್ದೇವೆ. ನಾವು ಅಲ್ಲಿ ಮೊನ್ನೆ ಲೇಟೆಸ್ಟ್ ನಾವು ಈಜಿಪ್ಟ್ ಹೋಗಿ ಬಂದೆವು, ಈಜಿಪ್ಟಿಗೆ ಹೋಗಿದ್ದೆವು. ಮತ್ತೆ ಮಾಲ್ಡೀವ್ಸ್ ಹೋಗಿ ಬಂದೆವು. ಹೌದು, ಮತ್ತೆ ನೇಪಾಳ ಆಯಿತು. ತುಂಬ ಲಯನ್ಸ್ ಕ್ಲಬ್ನಿಂದ ನಮಗೆ ತುಂಬ ಪ್ರೀತಿ ಸಿಕ್ಕಿದೆ. ನಿಮಗೆ ಆ ಒಂದು ಪ್ರಯಾಣ ಜೊತೆಯಾಗಿ ಪ್ರಯಾಣ ಮಾಡುವ ಒಂದು ಸಂತೋಷವೇ ಬೇರೆ ಅಲ್ವಾ ರಮೇಶ್? ಹೌದು, ಆ್ಯಕ್ಚುಲಿ ಎಂತ ಅಂತ ಹೇಳಿದ್ರೆ, ನಾವು ಫ್ರೀ ಆದದ್ದೇ ಮಕ್ಕಳಿಗೆ ಒಂದು ಮದುವೆ ಎಲ್ಲ ಆಗಿ ಆದಮೇಲೆ ನಾವು ಸ್ವಲ್ಪ ಫ್ರೀ ಆಗಿದ್ದೇವೆ. ಅದರ ನಂತರ ನಾವು ತುಂಬ ಹೊರಗೆ ಸಹ ಟ್ರಾವೆಲ್ ಮಾಡಿದ್ದೇವೆ, ಒಳಗೆ ಸಹ ಟ್ರಾವೆಲ್ ಅಂದರೆ ಹಿಂದೂಸ್ತಾನದ ಒಳಗೆ ಸಹ ಹಿಂದೂಸ್ತಾನದ ಹೊರಗೆ ಸಹ ನಾವು ಟ್ರಾವೆಲ್ ಮಾಡಿದ್ದೇವೆ.
ನಾವು ಖಂಡಿತ ನಮ್ಮ ಒಂದು ನಾವು ಇಬ್ಬರೇ ಇದ್ದರೂ ಸಹ ನಮ್ಮ ಕುಟುಂಬ ನಮ್ಮ ಒಟ್ಟಿಗೆ ಉಂಟು. ಅದಕ್ಕಿಂತ ಜಾಸ್ತಿ ನಮ್ಮ ಫ್ರೆಂಡ್ ಸರ್ಕಲ್, ನಮ್ಮ ಲಯನ್ಸ್ನ ಒಂದು ಕುಟುಂಬ ಉಂಟು, ದಟ್ ಈಸ್ ಎ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಹೇಳ್ಬೋದು ನಾವು. ಅವರಿಂದಾಗಿ ನಮಗೆ ಎಲ್ಲ ರೀತಿಯ, ಇಲ್ಲಿ ಮಕ್ಕಳಿಲ್ಲದ ಒಂದು ನಮಗೆ ಗೊತ್ತೇ ಆಗೋದಿಲ್ಲ. ನಮ್ಮ ಫೋನ್ನಲ್ಲಿ ಮಾತಾಡ್ಬೋದು, ಆದರೆ ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ಅಂಥ ಒಂದು ವಾತಾವರಣ ಇರೋದಿಲ್ಲ. ಈಗ ಕೆಲಸದಿಂದ ರಿಟೈರ್ ಆಗಿದ್ದೀರಾ? ಇಲ್ಲ, ರಿಟೈರ್ ಆಗೋದು ಸಹ ಇಲ್ಲ. ಕೆಲಸವನ್ನು ಕಮ್ಮಿ ಮಾಡ್ತಾ ಹೋಗೋದು. ಈಗ ಮುಂಚೆ ನಾನು 8 ಗಂಟೆ ಕೆಲಸ ಮಾಡ್ತಿದ್ರೆ 10 ಗಂಟೆ 12 ಗಂಟೆ ಕೆಲಸ ಆಗ್ತಿತ್ತು. ಈಗ 4 ಗಂಟೆ ಮಾತ್ರ ಮಾಡೋದು. ಇನ್ನು ಕೆಲಸ ಮಾಡುವಾಗ ಇವರು ಫೋನ್ ಮಾಡ್ತಾರಾ? ನಿಮ್ಗೆ ಹಸಿವೆ ಆಗಿದೆಯಾ, ಚಹಾ ಕುಡ್ದಿದ್ದೀರಾ, ಮಾತ್ರೆ ತಕೊಂಡಿದ್ದೀರಾ ಅಂತ ಪ್ರಮೇಯ ಅವರ ಮೇಲೆ ಅದೊಂದು ಕಾಳಜಿ ಇರುತ್ತಾ? ಹೌದು, ಅಂದ್ರೆ ಅವರು ಟೈಮ್ ಟು ಟೈಮ್ ಮರ್ತ್ರೆ ಇಲ್ಲ. ಮತ್ತೆ ನಾನು ಅವ್ರು ಫೋನ್ ಮಾಡಿ ಹೇಳ್ತಾರೆ 1 ಗಂಟೆಗೆ ನಾವು ಊಟ ಮಾಡೋದು, 1 ಗಂಟೆ 5 ಮಿನಿಟ್ ಇರುವಾಗ ಹೇಳ್ತಾರೆ ನೀನು ಊಟ ಮಾಡು, ನಾನು ಬರುವಾಗ ಲೇಟ್ ಆಗ್ತದೆ ಅಂತ ಹೇಳ್ತಾರೆ. ಅನಸೂಯ ಕಿಣಿಯವರೇ ಮತ್ತು ರಮೇಶ್ ಕಿಣಿಯವರೇ, ನೀವು ಇಲ್ಲಿ ಬಂದು ತುಂಬ ವಿಸ್ತಾರವಾಗಿ ನಿಮ್ಮ ಒಂದು ದಾಂಪತ್ಯ ಜೀವನದ ಒಂದು ಸೀಕ್ರೆಟನ್ನು ನಮಗೆ ಹೇಳಿದ್ದೀರಿ. ನಿಮ್ಮ ಈಗಿನ ಪೀಳಿ ಅಥವಾ ಈಗಿನ ಜನಾಂಗಕ್ಕೆ ಒಂದು ಸಂದೇಶವನ್ನು ಕೊಡಿ ರಮೇಶ್ ಮಾ. ಆ್ಯಕ್ಚುಲಿ ಈಗ ಒಂದು ನಮ್ಮ ಈಗಿನ ಜನಾಂಗಕ್ಕೆ ಒಂದು ಸ್ವೇಚ್ಛಾಚಾರದಲ್ಲಿ ಒಂದು ಜೀವನ ಮಾಡುವಂಥದ್ದು ಆಗಿದೆ. ಆ್ಯಕ್ಚುಲಿ ದಾಂಪತ್ಯ ಜೀವನ ಅಂತ ಹೇಳಿದರೆ ಒಂದು 2 ಜೀವಗಳನ್ನು ಒಂದು ಅನ್ಯೋನ್ಯತೆಯಿಂದ ಇರುವಂಥದ್ದೇ ಒಂದು ಜೀವನ. ನಮ್ಮದು ಅಂತ ಹೇಳಿದ್ರೆ ಈಗ ಶೋ ಆಗಿ ಹೋಗಿದೆ. ನಾವು ಪ್ರೀತಿ ಅಂತ ಹೇಳಿದರೆ ಅದನ್ನು ತೋರಿಸ್ಬೇಕು, ಒಂದು ಹೂ ಕೊಟ್ಟು ಹೀಗೆ ಮಾಡಿ ತೋರಿಸಿದರೆ ಅದು ಪ್ರೀತಿ. ಅಂಥ ಒಂದು ಪ್ರೀತಿ ಅಂದರೆ ನಮ್ಮ ಕಾಲದಲ್ಲಿ ಇರುವಂಥ ಪ್ರೀತಿಯನ್ನು ನೀವು ಎಷ್ಟೇ ಹೇಳಿ ಅದು ನಿಜವಾಗಿ ಒಂದು ಒಳ್ಳೆಯ ಪ್ರೀತಿ, ಮನಸ್ಪೂರ್ವಕವಾಗಿ ಒಂದು ವ್ಯಕ್ತಿಯನ್ನು ತನ್ನದಾಗಿಸಿಕೊಳ್ಳುವಂಥದ್ದು. ಅಂಥ ಒಂದು ಇದು ನಿಮ್ಮಲ್ಲಿ ಬಂದರೆ ಇಡೀ ನಮ್ಮ ಜನಾಂಗಕ್ಕೆ ಅಂತ ಹೇಳಿದರೆ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳೋದು ನನ್ನ ಅಭಿಪ್ರಾಯ. ಹಾಗಾಗಿ ನೀವು ನಿಮ್ಮ ಮೆಸೇಜ್ ಏನು ಅನಸೂಯ ಅವರೇ? ಅದೇ ಅವರು ಹೇಳಿದ ಹಾಗೆ ಎಲ್ಲರೂ ಒಟ್ಟಿಗೆ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಿ ಅಂತೇಳಿ. ಹೌದು, ನಾನು ನನ್ನ ಒಂದು ಹೇಳ್ತೇನೆ. ನಾನು ಎಂಗೇಜ್ಮೆಂಟಿಂದ ಮದುವೆ ತನಕ ಪ್ರತಿದಿನ ನನ್ನ ಭಾವಿ ಪತ್ನಿಗೆ ಒಂದು ಕಾಮಿಕ್ ಬುಕ್, ಆರ್ಚಿ ಕಾಮಿಕ್ ಬುಕ್ ಹೋಗಿ ಕೊಡ್ತಿದ್ದೆ. ಆಗ 10 ರೂಪಾಯಿ ಇತ್ತು. ನನಗೆ ಡೈಲಿ ಪಾಕೆಟ್ ಮನಿ ಸಿಗ್ತದ್ದು 15 ರೂಪಾಯಿ. 10 ರೂಪಾಯಿಗೆ ಒಂದು ಕಾಮಿಕ್ ಬುಕ್ ಕೊಟ್ಟು ಅವೆಲ್ಲ ಬೈಂಡ್ ಮಾಡಿ ಒಂದು ವಾಲ್ಯೂಮ್ ಮಾಡಿ ಇಟ್ಟಿದ್ದಾರೆ. ಆಗ 360 ಕಾಮಿಕ್ ಬುಕ್ಸ್ ಇದೆ. ಈ ಈಗ ಜೋಡಿಗಳಿಗೆ ನಾವು ಈಗ ವಿದಾಯ ಹೇಳುವ ವಿರಾಮದ ನಂತರ ಇನ್ನೊಬ್ಬ ಪ್ರತಿಷ್ಠಿತ ಜೋಡಿಯನ್ನು ನಾವು ಕರೀತಿದ್ದೇವೆ. ತುಂಬ ಪಳಗಿದ ದಾಂಪತ್ಯ ಜೀವನ.